ನಮಸ್ಕಾರ ವೀಕ್ಷಕರೇ, ತುಳುನಾಡು ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ. ಇಂದು ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಭಾರಿ ಪುರಾತನವಾದ ತುಳುನಾಡಿನ ಕೆಲವೊಂದು ಪ್ರದೇಶಗಳ ಹೆಸರುಗಳು ಇಂದಿಗೂ ಹೇಗೆ ಉಳಿದುಕೊಂಡು ಬಂದಿದೆ ಎಂಬುದನ್ನ ಈ ವಿಡಿಯೋ ಮೂಲಕ ತಿಳಿಸಲಿಚ್ಛಿಸುತ್ತೇವೆ. ತುಳುನಾಡಿನ ಕಾರ್ಕಳ, ಮೂಡಬಿದರೆ ಸಮೀಪದ ಪಾಂಡ್ಯರ ಹೊಗೆಗೂಡುಗಳು, ಪಾಂಡವರ ಗುಹೆಗಳು ಹೇಗಾದವು, ಗಂಟಲಕಟ್ಟೆ ಹೆಸರು ಹೇಗೆ ಬಂತು, ನಾಯಿ ಬಸ್ತಿ ಹೆಸರಿನ ನಿಜವಾದ ಅರ್ಥವೇನು ಎಂಬುದನ್ನ ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇವೆ. ಲೇಖಕ ಇರುವತ್ತೂರು ಗೋವಿಂದ ಭಂಡಾರಿಯವರ ಲೇಖನದ ಮಾಹಿತಿಯನ್ನಾಧರಿಸಿ ಈ ವಿಡಿಯೋನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿನ ಮಾಹಿತಿಗಳು ನಿಮಗೂ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತಿದ್ದೇವೆ. ಸುಮಾರು 2300-2400 ವರ್ಷಗಳ ಹಿಂದೆ ತುಳುನಾಡಲ್ಲಿ ಹೊಲಗದ್ದೆಗಳು ಇರಲಿಲ್ಲ. ಊರೆಲ್ಲ ಕೊಳ ಅಂದರೆ ಪಟ್ಲ ಪ್ರದೇಶವಾಗಿತ್ತು. ನೀರು ಹರಿದು ಹೋಗಲು ಸರಿಯಾದ ತೋಡು ಹೊಳೆಗಳು ಇರಲಿಲ್ಲ. ಇಲ್ಲಿನ ಮೂಲ ನಿವಾಸಿಗಳು ಇಲ್ಲಿ ತಮಗೆ ಬದುಕಲು ಸಾಕಾಗುವಷ್ಟು ಧಾನ್ಯಗಳನ್ನ ಬೆಳೆಸುತ್ತಿದ್ದರು. ಮಳೆಗಾಲ ನಂತರದಲ್ಲಿ ಪಟ್ಲ ಜಾಗದಲ್ಲಿ ಹುರುಳಿ, ಭತ್ತ, ಹೆಸರು, ಉದ್ದು ಮತ್ತು ಎಳ್ಳು ಬೆಳೆಸುತ್ತಾ ಇದ್ದರು. ಮಳೆಗಾಲದಲ್ಲಿ ಕುಮೇರು ಜಾಗದಲ್ಲಿ ಧಾನ್ಯ ಬೆಳೆಸುವುದು ಇತ್ತು. ಬೆಳೆದ ಕೃಷಿಯಲ್ಲಿ ಬಹುಪಾಲು ಮೃಗ ಪಕ್ಷಿಗಳಿಗೆ ಹೋಗುತ್ತಿತ್ತು. ಕಾಡೆಲ್ಲ ವಿವಿಧ ಪ್ರಾಣಿ ಪಕ್ಷಿಗಳೇ ತುಂಬಿದ್ದವು. ಅವುಗಳಿಂದ ಪ್ರಾಣಭಯವೂ ಇತ್ತು. ಈ ಪರಿಸ್ಥಿತಿಯಲ್ಲಿ ತುಳುನಾಡಿಗೆ ಪಾಂಡ್ಯರ ಪ್ರವೇಶ ಆಗುತ್ತದೆ. ಆಗ ಜಾಗವನ್ನು ಇಲ್ಲಿ ಕೇಳುವವರು ಇಲ್ಲ. ತಮಗೆ ಬೇಕಾದಷ್ಟು ಜಾಗವನ್ನ ತಮ್ಮದೇ ಎಂದು ಹೇಳಿಕೊಳ್ಳುವರು. ಹೊಲ ಗದ್ದೆಗಳ ನಿರ್ಮಾಣ ಆಗುತ್ತದೆ. ತುಳುನಾಡು ಕಟ್ಟುವ ಯೋಜನೆ ಭರದಿಂದ ಸಾಗುತ್ತದೆ. ಅವರು ಪ್ರಪ್ರಥಮವಾಗಿ ಕಾಲಿರಿಸಿದ ಊರೇ ಕಾರ್ಕಳ ಮತ್ತು ಮೂಡಬಿದ್ರೆ. ಇಲ್ಲಿ ಕೃಷಿಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವ ಯೋಜನೆ ಹಾಕಿಕೊಳ್ಳುತ್ತಾರೆ. ಇಲ್ಲಿ ಅವರಿಗೆ ಎದುರಾದ ದೊಡ್ಡ ಅಡಚಣೆ ಎಂದರೆ ಪ್ರಾಣಿ ಪಕ್ಷಿಗಳ ಕಾಟ. ಮನುಷ್ಯರಲ್ಲದೆ ಸಾಕು ಪ್ರಾಣಿಗಳಿಗೂ ಕ್ರೂರ ಪ್ರಾಣಿಗಳಿಂದ ಪ್ರಾಣಭಯ ಇರುತ್ತಿತ್ತು. ಬೆಳೆಸಿದ ಬಹುಪಾಲು ಕೃಷಿ ಉತ್ಪಾದನೆಗಳು ಪ್ರಾಣಿ ಪಕ್ಷಿಗಳಿಗೆ ಆಗುತ್ತಿತ್ತು. ಆ ಕಾಲದಲ್ಲಿ ಮನುಷ್ಯರು ಕಡಿಮೆ ಇದ್ದರು, ಆದರೆ ಮೃಗ ಪಕ್ಷಿಗಳ ಸಂಖ್ಯೆ ಅಧಿಕವಾಗಿತ್ತು. ಕಾಡಿಂದ ನಾಡಿಗೆ ಅವುಗಳು ಬಂದು ಬಹಳಷ್ಟು ಜನರಿಗೆ ತೊಂದರೆ ಕೊಡುವುದು ಇತ್ತು. ಆಗಿನ ಕಾಲದಲ್ಲಿ ತುಳುನಾಡಲ್ಲಿ ಅಸಂಖ್ಯಾತ ಹುಲಿ, ಚಿರತೆ, ಹಂದಿ, ನರಿ, ಮೊಲ ಇತ್ಯಾದಿ ಪ್ರಾಣಿಗಳು ಇದ್ದವು. ಅದರಂತೆ ನಾನಾ ಬಗೆಯ ಪಕ್ಷಿಗಳು ಕಾಡಿಂದ ನಾಡಿಗೆ ಹಿಂಡು ಹಿಂಡಾಗಿ ಬಂದು ಬೆಳೆದ ಕೃಷಿಯನ್ನ ಪಡೆಯಲು ಅಡ್ಡಿ ಉಂಟು ಮಾಡುತ್ತಿದ್ದವು. ಕಾಡಿನಿಂದ ನಾಡಿಗೆ ಪ್ರವೇಶಿಸುವ ಮೃಗ ಪಕ್ಷಿಗಳನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ವಿವಿಧ ಪ್ರಯೋಗಗಳನ್ನ ನಡೆಸುತ್ತಾರೆ. ಅವುಗಳಲ್ಲಿ ಪಾಂಡ್ಯರ ಹೊಗೆಗೂಡು ಅಂದರೆ ಇವಾಗಿನ ಪಾಂಡವರ ಗುಹೆ. ಇಲ್ಲಿ ಎತ್ತರದ ಬಂಡೆಕಲ್ಲುಗಳು ಮತ್ತು ಮುರಕಲ್ಲುಗಳು ನೆಲ ಬಿಟ್ಟು ಹೊರಚಾಚಿದ ಪ್ರದೇಶ ಸಂದುಗಳಲ್ಲಿ ಕಲ್ಲುಗಳಿಂದ ದೊಡ್ಡ ಗುಹೆಗಳನ್ನ ನಿರ್ಮಿಸಿ ಅವುಗಳಲ್ಲಿ ಮರದ ತುಂಡು ಹುಟ್ಟು ತುಂಬಿಸಿ ಬೆಂಕಿ ಹಾಕಿ ನಿರಂತರವಾಗಿ ಹೊಗೆ ಉಗುಳುವಂತೆ ಮಾಡುವುದು. ರಾತ್ರಿಯಲ್ಲಿ ಬೆಂಕಿ ಉರಿಸಿದಾಗ ಅದು ಕಾಡಿನಲ್ಲಿ ಕಾಣಿಸುತ್ತದೆ. ಪ್ರಾಣಿಗಳು ಬೆಂಕಿ ನೋಡಿ ನಾಡಿಗೆ ಇಳಿಯುವುದಿಲ್ಲ. ಹಗಲೆಲ್ಲ ಹೊಗೆ ಕಂಡು ಪಕ್ಷಿಗಳು ನಾಡಿಗೆ ಬರುವುದಿಲ್ಲ. ಪಾಂಡ್ಯರ ಎರಡನೇ ಪ್ರಯೋಗವೇ ಪಾಂಡ್ಯರ ಬೆಂಕಿಗೂಡು ಅಂದರೆ ಪಾಂಡವರ ಕಲ್ಲು. ಇದು ಎತ್ತರದಲ್ಲಿ ಇರುವ ವಿಶಾಲವಾದ ಪಾದೆಕಲ್ಲು ಅಥವಾ ಮುರಕಲ್ಲು ಪ್ರದೇಶದಲ್ಲಿ ಇರುತ್ತದೆ. ತುಳುನಾಡಿನ ಕಾರ್ಕಳದ ಪರ್ಪಲೆಗುಡ್ಡೆ, ಕಾಂತಾವರ ಸ್ಥಳಗಳಲ್ಲಿ ಪಾಂಡ್ಯರ ಹೊಗೆಗೂಡುಗಳು ಅಂದರೆ ಪಾಂಡವರ ಗುಹೆ ಮತ್ತು ಕಾರ್ಕಳದ ಪಳ್ಳಿ ಮತ್ತು ಬೊರ್ಕಟೆ ಸ್ಥಳಗಳಲ್ಲಿ ಪಾಂಡ್ಯರ ಬೆಂಕಿ, ಹೆಬ್ರಿ ಸಮೀಪದ ಪಾಂಡುಕಲ್ಲು ಎಂಬಲ್ಲೂ ಪಾಂಡವರ ಬೆಂಕಿಗೂಡು ಇತ್ತು. ಮೂಡಬಿದ್ರೆಯ ಇಟಲ ಎಂಬಲ್ಲಿ ಪಾಂಡ್ಯರ ಹೊಗೆಗೂಡು ನೋಡಬಹುದು. ಮೂಡಬಿದ್ರೆಯ ಸಮೀಪ ಇರುವ ಗಂಟಲಕಟ್ಟೆಯ ಕಲ್ಲಬೆಟ್ಟು ಮತ್ತು ಕೊಡಂಗಲ್ಲು ಸ್ಥಳಗಳಲ್ಲಿ ಈಗಲೂ ಗಟ್ಟಿಮುಟ್ಟಾದ ಪುರಾತನದ ಅಂದಿನ ಗಂಟೆಯ ಕಟ್ಟೆಗಳು ಇವೆ. ಅಂದು ಪ್ರಾಣಿಗಳು ಮತ್ತು ಪಕ್ಷಿಗಳು ಕಾಡಿಂದ ನಾಡಿಗೆ ಬಾರದಂತೆ ಬಂದೋಬಸ್ತ್ ಮಾಡಿ ಹದ್ದುಬಸ್ತಿನಲ್ಲಿಡಲು ನಿರ್ಮಾಣ ಮಾಡಿದ ಈ ಗಂಟೆಯ ಕಟ್ಟೆಗಳು ಇರುವುದರಿಂದಲೇ ಈ ಊರಿಗೆ ಗಂಟಲಕಟ್ಟೆ ಎಂಬ ಹೆಸರು ಬಂದಿದೆ. ಈ ಗಂಟೆಗಳ ಕಟ್ಟೆಗಳನ್ನೇ ನಾಯಿ ಬಸ್ತಿ ಎಂದು ಇಲ್ಲಿನ ಸ್ಥಳೀಯರು ತುಳು ಭಾಷೆಯಲ್ಲಿ ಕರೆಯುತ್ತಾರೆ. ಇಲ್ಲಿ ಬಸ್ತಿ ಎಂದರೆ ಬಸದಿ ಎಂಬ ಅರ್ಥವಲ್ಲ, ಬಸ್ತಿ ಎಂದರೆ ಕಾವಲು ಎಂಬ ಅರ್ಥವಾಗಿದೆ. ಗಂಟೆಯ ಕಟ್ಟೆಗಳಲ್ಲಿ ಕಾವಲುಗಾರರೊಡನೆ ನಾಯಿಗಳು ಕಾವಲುಗಾರರಂತೆ ಇದ್ದವು. ಅಂದರೆ
ಪೊಲೀಸರೊಡನೆ ಶ್ವಾನದಳ ಇದ್ದಂತೆ. ಗಂಟೆ, ಬೆಂಕಿ, ಹೊಗೆ, ಕಾವಲುಗಾರರು ಮತ್ತು ಶ್ವಾನಗಳು ಈ ಗಂಟೆಯ ಕಟ್ಟೆಗಳಲ್ಲಿ ಇದ್ದವು. ಈ ಎಲ್ಲ ಸೆಕ್ಯೂರಿಟಿಗಳೊಡನೆ ಪ್ರಾಣಿ ಪಕ್ಷಿಗಳನ್ನು ಕಾಡಿನಿಂದ ನಾಡಿಗೆ ಬಾರದಂತೆ ಬಂದೋಬಸ್ತಿನಲ್ಲಿಡುವುದು, ಗಡಿಯಲ್ಲಿ ಗಡಿ ದಾಟದಂತೆ ಹದ್ದುಬಸ್ತಿನಲ್ಲಿಡುವುದು, ಕಾವಲು ಕಾಯುವುದು, ಬಸ್ತಿಯಲ್ಲಿರುವ ನಾಯಿಗಳನ್ನು ಬಸ್ತಿ ನಾಯಿ ಎಂದಿದ್ದಾರೆ. ಕ್ರಮೇಣವಾಗಿ ನಾಯಿ ಬಸ್ತಿ ಎಂದು ತುಳುವರು ಕರೆದರು. ಊರು ನಾಡನ್ನು ಪ್ರಾಣಿ ಪಕ್ಷಿಗಳಿಂದ ಸಂರಕ್ಷಣೆ ಮಾಡಲು ಭದ್ರತಾ ವ್ಯವಸ್ಥೆ ಇದು. ಸುತ್ತಲೂ ಬಂದ್ ಮಾಡಿ ಆಕ್ರಮಣ, ದಾಳಿ ಆಗದಂತೆ ಕಾವಲು ಕಾಯುವುದರಲ್ಲಿ ನಾಯಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ದವು. ನಾಯಿಗಳ ಕಾವಲು ಇಲ್ಲಿ ನಿರಂತರ ಇತ್ತು. ಅಂದು ಇಲ್ಲಿ ಪ್ರಾಣಿ ಪಕ್ಷಿಗಳದ್ದೇ ತೊಂದರೆ, ಉಪದ್ರವಾಗಿತ್ತು. ಅಂದು ತುಳುನಾಡು ಎಂದರೆ ಪ್ರಾಣಿ, ಪಕ್ಷಿ, ಸರೀಸೃಪಗಳ ಕಾಡಾಗಿತ್ತು. ವರ್ಷಗಳು ಕಳೆದಂತೆ ಪಾಂಡ್ಯರು ಹೊಲಗದ್ದೆಗಳನ್ನು ಗೇಣಿಗೆ ಕೊಡುವರು. ಗೇಣಿದಾರರು ತಮ್ಮ ತಮ್ಮ ಭೂಮಿ ಜಮೀನುಗಳನ್ನು ಬಂದೋಬಸ್ತ್ ಮಾಡುವರು, ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವರು. ಜಮೀನಿನಲ್ಲಿ ತಮ್ಮದೇ ಗುಡುಂಬು ಗುಡುಮೆಗಳನ್ನು ನಿರ್ಮಿಸಿ ಅಲ್ಲೇ ಗಂಟೆ ಬಾರಿಸುವರು. ತಮ್ಮದೇ ಸಾಮಾನ್ಯ ಅಗ್ಗಿಷ್ಟಿಕೆಯಲ್ಲಿ ಬೆಂಕಿ ಹಾಕುವರು. ಜಮೀನಿನ ಪಕ್ಕನೆ ಮನೆ ಮಾಡುವರು. ಮನೆಗಳಲ್ಲಿ ಗಂಟೆಯ ಕಟ್ಟೆಯ ಎಲ್ಲ ಚಿತ್ರಣಗಳು ಇರುವುದು. ನಾಡಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತದೆ, ಮನೆಗಳು ಹೆಚ್ಚಾಗುತ್ತದೆ. ಪ್ರತಿ ಮನೆಯಲ್ಲೂ ಬೆಂಕಿ ಉರಿಯುತ್ತದೆ, ಹೊಗೆಯಾಡುತ್ತದೆ. ಮನೆಯಲ್ಲಿ ನಾಯಿಗಳು ಬಸ್ತಿಯಾಗಿ ಇರುತ್ತವೆ, ಅಂದರೆ ಕಾವಲಾಗಿ ಇರುತ್ತವೆ. ಈ ಗಂಟೆಯ ಕಟ್ಟೆಗಳನ್ನು ನೆನಪಿಸಿಕೊಂಡು ಇರಲು ಈ ಊರಿಗೆ ಗಂಟಲಕಟ್ಟೆ ಎಂಬ ಹೆಸರು ಶಾಶ್ವತವಾಗಿ ಉಳಿಯಿತು. ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ಮುಂದಿನ ಬಾರಿ ಮತ್ತೊಂದು ಹೊಸ ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನಷ್ಟು ಮಂದಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.